ಶಾಸಕ ಹರೀಶ್ ಪೂಂಜಾ ಅವರನ್ನ ಹೊಗಳುವ ಭರದಲ್ಲಿ ಕಾರ್ಯಕರ್ತನೊಬ್ಬ ಶಾಸಕರು ಕಚೇರಿಗೆ ಚೀಲದಲ್ಲಿ ಹಣ ತುಂಬಿಕೊಂಡು ಬರ್ತಾರೆ ಅಂತ ಹೇಳಿಕೆ ನೀಡಿದ್ದು ಪೂಂಜಾರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಈ ಬಗ್ಗೆ ತನಿಖೆ ನಡೆಸಲು ಸಾಮಾಜಿಕ ಕಾರ್ಯಕರ್ತರೊಬ್ಬರು ಎಸಿಬಿ ಮತ್ತು ಇಡಿಗೆ ದೂರನ್ನ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಬಳಂಜದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾದಾಗ ಬಿಜೆಪಿ ಕಾರ್ಯಕರ್ತ ಹರೀಶ್ ವೈ ಚಂದ್ರಮ್ಮ ಎಂಬುವರು ಶಾಸಕರ ಎದುರಿನಲ್ಲಿಯೇ ಹೊಗಳುವ ಭರದಲ್ಲಿ ದಿನದಲ್ಲಿ 10 ರಿಂದ 50 ಸಾವಿರ ಹಣವನ್ನ ಹಂಚುತ್ತಾರೆ. ಇನ್ನೊಂದೆಡೆ ಪ್ರತಿದಿನ ಶಾಸಕರ ಕಚೇರಿ ಶ್ರಮಿಕಕ್ಕೆ ಚೀಲದಲ್ಲಿ ದುಡ್ಡು ತಂದು ಹಂಚುತ್ತಾರೆ ಅಂತ ಹೇಳಿದ್ದಾರೆ. ಮೊದಲು ಬಂಗೇರರಿದ್ರು, ಅವರು ಕಿಸೆ ಹರಿದು ಕೊಡ್ತಾ ಇದ್ರು. ಆದರೆ ಬಂಗೇರರಿಗಿಂತ 5 ಪಟ್ಟು ಹೆಚ್ಚು ಹಣ ಕೊಟ್ಟು ಸಹಕರಿಸುತ್ತಾರೆ ಅಂತ ಹೊಗಳಿದ್ದಾರೆ. ಈ ಹೇಳಿಕೆ ಸದ್ಯ ಶಾಸಕರನ್ನ ಕಂಟಕಕ್ಕೆ ಸಿಲುಕಿಸಿದೆ. ಕೇವಲ 4 ವರ್ಷದಿಂದ ಶಾಸಕರಾದ ಹರೀಶ್ ಪೂಂಜಾ ಲಕ್ಷಾಂತರ ರೂಪಾಯಿ ಹಂಚುವ ಹಣದ ಮೂಲದ ಬಗ್ಗೆ ತನಿಖೆ ನಡೆಸಬೇಕು. ಇಡಿ, ಎಸಿಬಿ ಮತ್ತು ಬೆಳ್ತಂಗಡಿ ಪೊಲೀಸರಿಗೆ ದೂರು ನೀಡಿ ಮನೆ ಮೇಲೆ ದಾಳಿ ನಡೆಸುವಂತೆ ಮನವಿ ಮಾಡ್ತಾ ಇದ್ದೇವೆ. ಶಾಸಕರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಬಂಧನ ಮಾಡಬೇಕು. ಇಲ್ಲದೆ ಹೋದ್ರೆ ಪ್ರಗತಿಪರ ಸಂಘಟನೆಗಳೊಂದಿಗೆ ಸೇರಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ ಅಂತ ಸಾಮಾಜಿಕ ಹೋರಾಟಗಾರ ಶೇಖರ್ ಲಾಯ್ಲಾ ಆರೋಪಿಸಿದ್ದಾರೆ. ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಒಂದು ಸತ್ಯಾಂಶ ಪನ್ನ ಬಗ್ಗೆ ಜಾಸ್ತಿ ಪನ್ಪೆ ಅಂದ್ರೆ ಕ್ಲಿಯರ್ಲ ಬೇಜಾರ ಮನ್ಪುಚ್ಚಿ ದಯಪಂಡ ಇತ್ತನೇ ಯಾನ್ ಇತ್ಲೇಕ ಪನ್ಪೆ ಪೂಂಜರ್ನ ಇಲ್ಲಡೆ ಪೋನಾಗ ಯಾನ್ಲ ಪೋಯ ಯಾರು ಪೋನಾಗ ಪೂಂಜರ್ ಪೋಯರ್ ಉಲ್ಲ ಹಿಡಿದು 10,000 ಕೊನತೆರ ಆ ಪುಂಜಿ ಕೊರಿಯರು ಬಳಂಜದಾರ ಪೋಯರು ಬಾಲಕೃಷ್ಣ ಪೂಜಾರಲ್ಲಿದ್ದ ಪೋಯರು ಅರೆಗೊಂಜಿ 10,000 ಕೊರಿಯರು ಇನಿ ಶ್ರಮಿಕಗೆ ಪೋಲೆ ನಿಕ್ಲು ಚೀರಾವುಡು ಈತು ದುಡ್ಡು ಪತ್ತ ಬರ್ಪೇರು ಪುಂಜೇರು ಒಂದು ಸತ್ಯಾಂಶ ಪನ್ನೊಂದಿಲ್ಲ ಯಾನ ಅಭಿವೃದ್ಧಿದ ವಿಚಾರ ತುಂಬ ಬಂಗೇರ್ಲ ಇತ್ತೇರು ಆರ್ಲ ಕಿಸೆ ಬರ್ತದೆ ಕೊರೊಂದಿತ್ತೇರು ಸರಿ ಒಪ್ಪುವೇನು ಅಂಡ್ಲ ಬಂಗೇರ್ ನಡೆದು 5 ಪಟ್ಟು ಜಾಸ್ತಿ ಜನಕ್ಲೆಗೆ ಕೊರತು ಸಹಕಾರ ಮಲ್ಪೇರು ಇನಿ 5 ಜನಕ್ಕೆ ಎಂಕಲ್ನ ಕಣ್ಣೆದುರುಡೆ 50,000 ರೂಪಾಯಿ ಕೊಡ್ತೇರ ಬಂಡ ಒಂಜಿ ಮಲ್ಲ ದುಡ್ಡು 1,000 2,000 ಹತ್ತು ಇನಿ 10,000 ಒಂಜಿ ಮಾಡಿಗ ಸೀಟ್ 4 ಪೌಂಡಲ 10,000 ಪುಂಜೇರ ಇಲ್ಲಡೆ ಕೊರಪೇರು ಯಶೋಧರ್ ಶೆಟ್ರ್ ಪೋಯರು ಮುರಣಿ ಮದಿ ಮೇದ ಪಾಪದಕ್ಕಲ ಇಲ್ಲಡೆ ಸರ್ ಪಾಪದಕ್ಕಲಿಂದ ಪಂಡೇರು ದಯಬಂಡ ನಮ್ಮ ಲೆತ್ತೊಂದು ಪೋಪುನಕ್ಕೆಲ್ಲ ಬಾರಿ ಆಲೋಚನೆ ಮನ್ಬಿಡವು ದಯಬಂಡ ಪುಂಜೇರ ಹೊಲ್ತು ಕುಪ್ಪುನಾಂದ್ ಪುಂಜೇರ ಕೊರೊಂದುಲ್ಲೇರು 10,000 20,000 ಪ್ರತಿ ಒಂಜಿ ವಿಚಾರ ಕೊರೊಂದುಲ್ಲೇರಾರು 50,000 ಮಟ್ಟಲ ದುಡ್ಡು ಕೊರೊಂದುಲ್ಲೇರು ಆರ್ನ ಈ ಅಭಿವೃದ್ಧಿ ಕ್ಷೇತ್ರ ನನಾತ್ ಅಭಿವೃದ್ಧಿ ಆವಡು ಪುಂಜೇರು ಕೊರಪಣಂಚಿತ್ನ ದುಡ್ಡು ಜನಗಳಿಗೆ ಪ್ರತಿಯೊರಿಗಳ ಪ್ರಯೋಜನ ಅದು ಇಡೀ ತಾಲೂಕು ಜಿಲ್ಲೆಡೆ ಒಂಜಿ ನಮ್ಮ ಬೆಳ್ತಂಗಡಿ ತಾಲೂಕು ಅಭಿವೃದ್ಧಿ ಆವಡು ಮನ್ಪಂಚಿತ್ನ ವಿಚಾರಣೆ ಪಂಡದು ಅವರಿಗೆ ನಮ್ಮ ಮಾತಿನ ಪರವಾದ ಪ್ರೀತಿ ಪೂರ್ವಕವೈನಂಚಿತ್ನ ಸ್ವಾಗತ ಸಲ್ಲಿಸೋದಿಲ್ಲ. ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾರ ಅವರು ಇತ್ತೀಚೆಗೆ ಬಳಂಜದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂದರ್ಭ ಬಿಜೆಪಿಯ ಕಾರ್ಯಕರ್ತ ಹರೀಶ್ ವೈ ಚಂದ್ರಮ್ಮ ಅವರು ಶಾಸಕ ಇದ್ದ ವೇದಿಕೆಯಲ್ಲಿಯೇ ಶಾಸಕರನ್ನು ಹೊಗಳುವ ಭರದಲ್ಲಿ ಇವತ್ತು ಶಾಸಕರು ಒಂದು ದಿವಸದಲ್ಲಿ 10,000ದಿಂದ 50,000 ತನಕ ಹಣವನ್ನು ಜನರಿಗೆ ಹಂಚ್ತಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇನ್ನೊಂದು ಕಡೆ ಪ್ರತಿ ದಿವಸ ಒಂದೊಂದು ಚೀಲ ಹಣವನ್ನು ಶಾಸಕರ ಕಚೇರಿಯಾದ ಶ್ರಮಿಕದಲ್ಲಿ ಸಾಮಾನ್ಯ ಜನರಿಗೆ ಹಂಚುತ್ತಾರೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಇವತ್ತು ಕೇವಲ 4 ವರ್ಷದಲ್ಲಿ ಶಾಸಕರಾದ ಹರೀಶ್ ಪೂಂಜಾರ ಅವರು ಇವತ್ತು ಲಕ್ಷಾಂತರ ರೂಪಾಯಿ ಹಣವನ್ನು ಪ್ರತಿನಿತ್ಯ ಹಂಚುವಂಥ ಸಂದರ್ಭದಲ್ಲಿ ಇವತ್ತು ಹಣದ ಮೂಲ ಯಾವುದಂತ ನಮಗೆ ಗೊತ್ತಾಗಬೇಕು. ಈ ತಾಲೂಕಿನ ಜನರು ಇವತ್ತು ಬಯಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ಇಡಿ, ಎಸಿಬಿ ಮತ್ತು ಬೆಳ್ತಂಗಡಿ ಪೊಲೀಸಿನವರಿಗೆ ದೂರು ನೀಡಿದ್ದೇವೆ. ಶಾಸಕರ ಮನೆ ಮತ್ತು ಕಚೇರಿ ಮೇಲೆ ತಾವು ದಾಳಿ ನಡೆಸಬೇಕು, ಅವರ ಹಣದ ಮೂಲವನ್ನು ಪತ್ತೆ ಮಾಡಬೇಕು ಮತ್ತು ಶಾಸಕರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಬೇಕು. ಇವತ್ತು ಕಳೆದ ಕೇಂದ್ರ ಸರ್ಕಾರ ಏನು ನೋಟು ಅಮಾನ್ಯೀಕರಣ ಮಾಡಿದ ನಂತರ ಯಾರೂ ಕೂಡ ಮನೆಯಲ್ಲಿ ಇಷ್ಟು ದೊಡ್ಡ ಲಕ್ಷಾಂತರ ರೂಪಾಯಿ ಹಣವನ್ನು ಇಟ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಶಾಸಕರು ಇವತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ
ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ. ಆದ್ದರಿಂದ ಅವರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಬೇಕು, ತಕ್ಷಣ ಬಂಧನ ಮಾಡಬೇಕು ಮತ್ತು ಅವರು ಮನೆ ಮತ್ತು ಕಚೇರಿ ಮೇಲೆ ದಾಳಿ ಮಾಡಬೇಕು. ಮತ್ತು ಈ ಪ್ರಕರಣದಲ್ಲಿ ಏನು ಆ ಪ್ರತ್ಯೇಕ ಸಾಕ್ಷಿದಾರ ಆಗಿರ್ತಕ್ಕಂಥ ಹರೀಶ್ ವೈ ಚಂದ್ರಮ್ಮ ಅವರನ್ನು ಸಾಕ್ಷಿದಾರರಾಗಿ ಪರಿಗಣಿಸಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಈಗಾಗಲೇ ಸಂಬಂಧಪಟ್ಟ ಇಲಾಖೆಯವರಿಗೆ ದೂರು ನೀಡಿದ್ದೇವೆ. ಆ ಬಗ್ಗೆ ತಕ್ಷಣ ತನಿಖೆ ನಡೆಸಬೇಕು. ಇಲ್ಲಂತ ಹೇಳಿದರೆ ತಾಲೂಕಿನ ಪ್ರಗತಿಪರ ಸಂಘಟನೆಗಳ ಜೊತೆ, ಪ್ರಗತಿಪರ ರಾಜಕೀಯ ಪಕ್ಷಗಳ ಜೊತೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅನ್ನುವ ವಿಚಾರವನ್ನು ಈ ಮೂಲಕ ತಿಳಿಸುತ್ತೇನೆ.